ಅಭಿಮಾನಿಗಳ ಕಡೆಯಿಂದ ಮತ್ತು ನಮ್ಮ ಧ್ರುವ ಸರ್ಜಾ ಅಭಿಮಾನಿಗಳ ಕಡೆಯಿಂದ ಇವತ್ತು ನಮ್ಮ ಹೊಸಕೋಟೆ ತಾಲೂಕು ದಂಡಾಧಿಕಾರಿಗಳು ಏನಂತ ಕರಿತೀವಿ ಅವ್ರಿಗೆ ನಾವು ಮನವಿ ಕೊಟ್ಟಿದ್ದೀವಿ. ಇಂದ್ರಜಿತ್ ಅವರು ನಮ್ಮ ಶ್ರೀ ದರ್ಶನ್ ತಗುದೀಪ ಅವರ ಮೇಲೆ ಮಾಡ್ತಿರ್ತಕ್ಕಂಥ ಆರೋಪಗಳನ್ನ ಶೀಘ್ರವಾಗಿ ಮುಕ್ತಪಡಿಸಬೇಕು ಅಂತ ಹೇಳ್ಬಿಟ್ಟು ನಾವು ಮನವಿ ಕೊಟ್ಟಿದ್ದೀವಿ. ಇದು ಸಾಂಕೇತಿಕವಾಗಿ ಒಂದು ಕೊಟ್ಟಿದ್ದೀವಿ ಅವ್ರಿಗೆ ಒಂದು ಮನವಿ ಪತ್ರನ. ಇದು ಇಲ್ಲಿಗೆ ನಿಲ್ಲಲ್ಲ, ಅವ್ರು ಇವತ್ತಿಗೆ ನಿಲ್ಸಿದ್ರೆ ಇದೇ ಕೊನೆ ಆಗಬೇಕು, ಇಲ್ಲ ಅಂತಂದ್ರೆ ಪರಿಣಾಮ ನೆಟ್ಟಿಗಿರಲ್ಲ ಅಂತ ಈ ಮೂಲಕ ಇಂದ್ರಜಿತ್ ಅವ್ರಿಗೆ ಬಹಿರಂಗವಾಗಿ ಹೇಳಿಕೆ ಕೊಡ್ತಾ ಇದೀವಿ. ದಯವಿಟ್ಟು ಇಲ್ಲಿಗೆ ನಿಲ್ಲಿಸಿ, ಇನ್ ಮುಂದೆ ಏನಾರು ಆದ್ರೆ ಅದಕ್ಕೆ ನೀವೇ ಹೊಣೆಗಾರರಾಗಿರ್ತೀರಾ ಅಂತ ಈ ಮೂಲಕ ತಿಳಿಸ್ಕೊಡ್ತೀವಿ. ಇವತ್ತಿನ ಏನು ನಮ್ಮ ದರ್ಶನ್ ಅವ್ರದ್ದು ಈ ತರ ಆಗಿದೆಯೋ, ದರ್ಶನ್ ಅವ್ರು ಯಾರೇ ತುಳಿಬೇಕಂದ್ರೆ ಏನು ಹುಡ್ಕೊಳಕ್ಕಾಗಲ್ಲ ಸರ್. ಒಂದು ಮಾತು ಹೇಳಕ್ ಇಷ್ಟಪಡ್ತೀನಿ, ನಾವು ಬ್ಯಾನರ್ ಹಿಡಿದ್ರೆ ಬಿಡಲ್ಲ, ಇನ್ನು ಬ್ಯಾನ್ ಮಾಡ್ತೀನಿ ಅಂದ್ರೆ ಬಿಡ್ತೀವಾ ಏನ್ ಸರ್? ಒಂದು ಮಾತು ಹೇಳಕ್ ಇಷ್ಟಪಡ್ತೀನಿ, ತುಂಬಾ ಮಾತಾಡೋಕೆ ಇಷ್ಟಪಡಲ್ಲ. ಇವತ್ತಿನ ದರ್ಶನ್ ಅವ್ರು ಯಾರು ಏನ್ ಟ್ರೈ ಮಾಡಿದ್ರು ಆಗಲ್ಲ. ಬಟ್ ಆದರೆ ಇಲ್ಲಿಗೆ ನಿಲ್ಲಿಸಿದ್ರೆ ಒಳ್ಳೇದು. ಬಟ್ ಆದರೆ ಲಂಕೇಶ್ ಅವ್ರ ಮೇಲೆ ಇವರು ಏನೋ ಕಾನೂನು ಕ್ರಮ ತಗೊಳ್ಬೇಕು. ತಗೊಂಡಿಲ್ಲ ಅಂದ್ರೆ ನೆಕ್ಸ್ಟ್ ನಾವು ಹೇಳಲ್ಲ, ಮಾಡಿ ತೋರ್ತೀವಿ ಸರ್. ಇಷ್ಟೇ. ಜಯ ಆಂಜನೇಯ, ಜೈ ಧ್ರುವ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಕೋಸ್ಟಲ್ ನೆಟ್ವರ್ಕ್ ಇನ್ಸ್ಟಾಗ್ರಾಮ್ ಪೇಜ್ ಹಾಗೆ ಫೇಸ್ಬುಕ್ ಪೇಜ್ಗೆ ವಿಸಿಟ್ ಮಾಡಿ. ಧನ್ಯವಾದಗಳು.